ಕಾಂಕ್ರೀಟ್ ಚಾವಣಿಯ ಕಟ್ಟಡದ ಕೊಠಡಿಯೊಳಗೆ ಒಂದೇ ಕಡೆ ಸೇರಿ ಅಧ್ಯಯನ ನಿರತರಾಗುವ ವಿದ್ಯಾರ್ಥಿಗಳಿಗೆ ಬೇಸಿಗೆ ಕಾಲದಲ್ಲಿ ಆಗುವ ಸೆಕೆ ಸಮಸ್ಯೆಯಂತೂ ಹೇಳುವುದೇ ಬೇಡ. ಈ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವ ಪೂರಕವಾದ ವ್ಯವಸ್ಥೆಯೊಂದು ಕೆಯೂರಿನ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಪದವಿ ಪೂರ್ವ ವಠಾರದಲ್ಲಿ ನಿರ್ಮಾಣಗೊಂಡಿದೆ. ಅದು ಪರಿಸರ ಸ್ನೇಹಿ ಕುಟೀರ ವ್ಯವಸ್ಥೆ. ಇದರ ಉದ್ದೇಶ ಒಂದು ಪ್ರಕೃತಿದತ್ತವಾದ ಅನುಭವ ಪಡೆದುಕೊಳ್ಳುವುದು ಹಾಗೂ ಕಾಲೇಜಿನಲ್ಲಿ ಇರುವ ಕೊಠಡಿ ಕೊರತೆಯ ಬಗ್ಗೆ ಗಮನ ಸೆಳೆಯುವುದು. ಅವೆರಡೂ ಇಲ್ಲಿ ಏಕಕಾಲದಲ್ಲಿ ಪ್ರಸ್ತುತಗೊಂಡಿದೆ. ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಕೆಯೂರಿನ ಕಾಲೇಜ್ ವಿಭಾಗದಲ್ಲಿ ಈ ಕುಟೀರ ವ್ಯವಸ್ಥೆ ಎದ್ದು ನಿಂತಿದೆ. ಮರದ ಕಂಬಗಳನ್ನು ಅಳವಡಿಸಿ ಅದರ ಮೇಲೆ ಸೋಗೆಯ ಚಾವಣಿ ನಿರ್ಮಿಸಲಾಗಿದೆ. ಉದ್ಯಾನವನಕ್ಕೆ ಹಾಕುವ ಹಸಿರು ಶೆಡ್ ನೆಟ್ ಅನ್ನು ಸುತ್ತಲೂ ಗೋಡೆಯ ಹಾಗೆ ಅಳವಡಿಸಿ ನಿರ್ಮಿಸಿರುವ ಕೊಠಡಿಯು ಸುಂದರವಾಗಿ ರೂಪುಗೊಂಡಿದೆ. ಇದು ಅಪ್ಪಟ ಪರಿಸರ ಸ್ನೇಹಿ ಕಟ್ಟಡವೂ ಹೌದು. ಬಿಸಿಲ ಧಗೆಗೆ ವಿದ್ಯಾರ್ಥಿಗಳು ಭಾಳ ಕಷ್ಟಪಡ್ತಾ ಇದ್ರು RCC ಬಿಲ್ಡಿಂಗಿನಲ್ಲಿ. ಆಗ ನನಗೆ ಬಂದಂಥ ಒಂದು ಆಲೋಚನೆ, ಇದು ಒಂದು ಕೃಷಿಕರ ಊರು. ಈ ಊರಿನಲ್ಲಿ ಅನೇಕ ಸೋಗೆಗಳನ್ನು, ಅಡಿಕೆ ಮರಗಳನ್ನು ಕಡಿದು ಬಿಸಾಡ್ತಾ ಇದ್ದರು. ಅದನ್ನು ಯಾಕೆ ನಾವು ಕಸವನ್ನು ರಸವಾಗಿ ಬಳಸಬಾರ್ದು ಅಂತ ಹೇಳುವ ಯೋಚನೆ ನನಗೆ ಬಂತು. ಆ ನಿಟ್ಟಿನಲ್ಲಿ ಕಾರ್ಯೋನ್ಮುಖನಾದೆ. ಎಲ್ಲ ಅಧ್ಯಾಪಕರ, ಉಪನ್ಯಾಸಕರ ಮತ್ತು SDMC ಸದಸ್ಯರ ಸಹಕಾರ ನಮಗೆ ಸಿಕ್ಕಿತು. ಆ ನಿಟ್ಟಿನಲ್ಲಿ ನಾನು ವಿದ್ಯಾರ್ಥಿಗಳಿಗೆ ಕರೆದು ಒಂದು ಮಾರ್ಗದರ್ಶನವನ್ನು ನೀಡಿದೆ. ಅವರಿಗೆ ಮಾರ್ಕಿಂಗ್ ಮಾಡಿಕೊಟ್ಟೆ ಮತ್ತು ದಾನಿಗಳಲ್ಲಿ ಬೇಕಾದ ವಸ್ತುಗಳನ್ನು ಕೇಳಿದೆ. ಎಲ್ಲ ದಾನಿಗಳು ವಸ್ತುಗಳನ್ನು ತಂದುಕೊಟ್ಟರು. ವಿದ್ಯಾರ್ಥಿಗಳು ತಮ್ಮ ಇಷ್ಟ ಪ್ರಕಾರ ಈ ಒಂದು ಸೋಗೆಯ ಮಾಡಿನ ಕುಟೀರವನ್ನು ನಿರ್ಮಿಸಿದರು. ನಂತರ ಕುಟೀರ ನಿರ್ಮಿಸಿ ಆದ ಮೇಲೆ ವಿದ್ಯಾರ್ಥಿಗಳು ಅದರಲ್ಲಿ ಕುಳಿತು ಪಾಠ ಪ್ರವಚನಗಳನ್ನು ಕೇಳ್ತಾ ಇದ್ದರು. ಆಗ ವಿದ್ಯಾರ್ಥಿಗಳಲ್ಲೇ ಕೇಳಿದಾಗ ಇದು ಭಾಳ ಖುಷಿ ಆಗ್ತದೆ ಸರ್, ನಮಗೆ ಇದು ಭಾಳ ತಂಪನ್ನು ಕೊಡ್ತದೆ ಅಂತ ಹೇಳುವಂಥ ಅಭಿಪ್ರಾಯವನ್ನು ವಿದ್ಯಾರ್ಥಿಗಳು ಹೇಳಿದರು. ಹಾಗೆ ಇದು ವೈಜ್ಞಾನಿಕವಾಗಿಯೂ ಕೂಡ ಹೌದು. ಯಾಕಂದರೆ ವೈಜ್ಞಾನಿಕವಾಗಿ ಸಿಮೆಂಟ್ ನಮಗೆ ಖಾರ ಕೊಡ್ತದೆ, ಆದರೆ ಈ ಸೋಗೆ ಮಾಡು ನಮಗೆ ತಂಪನ್ನು ಕೊಡ್ತದೆ. ಇದು ನಮಗೆ ಹಿಂದಿನ ಪದ್ಧತಿಯನ್ನು ಕೂಡ ಅಳವಡಿಸುವುದರಲ್ಲಿ ನೆನಪು ಮಾಡುತ್ತದೆ. ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಆಗಿ ಮಾರ್ಪಟ್ಟಿರುವ ಈ ವಿದ್ಯಾಸಂಸ್ಥೆಯಲ್ಲಿ ವರ್ಷದಿಂದ ವರ್ಷಕ್ಕೆ ವಿದ್ಯಾರ್ಥಿಗಳ ಸಂಖ್ಯೆಯಲ್ಲಿ ಹೆಚ್ಚಳವಾಗತೊಡಗಿದೆ. ಬೆಳವಣಿಗೆಯತ್ತ ದಾಪುಗಾಲು ಹಾಕುತ್ತಿರುವ ಈ ವಿದ್ಯಾಸಂಸ್ಥೆಯ ಕಾಲೇಜು ವಿಭಾಗಕ್ಕೆ ತರಗತಿ ಕೊಠಡಿಗಳ ಕೊರತೆಯೂ ಇರುವುದರಿಂದ ಈ ಪರಿಸರ ಸ್ನೇಹಿ ಕುಟೀರ ಅನಿವಾರ್ಯತೆಯ ನೆಲೆಯಲ್ಲೂ ನಿರ್ಮಾಣವಾಗಿದೆ. ಕಲಾ, ವಾಣಿಜ್ಯ, ವಿಜ್ಞಾನ ಹೀಗೆ 3 ವಿಭಾಗಗಳು ಇರುವ ಕಾಲೇಜಿಗೆ 6 ತರಗತಿ ಕೊಠಡಿಗಳು, 3 ಪ್ರಯೋಗಾಲಯ ಕೊಠಡಿ, 1 ಗ್ರಂಥಾಲಯ ಕೊಠಡಿ, 1 ಕಂಪ್ಯೂಟರ್ ಕೊಠಡಿ ಸೇರಿದಂತೆ ಒಟ್ಟು 11 ಕೊಠಡಿಗಳ ಕೊರತೆಯಿದೆ. ಪ್ರೌಢಶಾಲಾ ವಿಭಾಗದಿಂದ 3 ಕೊಠಡಿಗಳನ್ನು ಎರವಲು ಪಡೆದು ಕಾಲೇಜು ವಿಭಾಗದ ತರಗತಿಗಳನ್ನು ನಡೆಸಲಾಗುತ್ತಿದೆ. ಬೇಸಿಗೆಯ ಉರಿ ಬಿಸಿಲಿನಿಂದ ಮಕ್ಕಳನ್ನ ತಂಪಾಗಿರಿಸುವ ಉದ್ದೇಶದೊಂದಿಗೆ ಮಕ್ಕಳಿಗೆ ಪ್ರಕೃತಿ ಸಹಜ ಬದುಕಿನ ಭಾಗವಾಗಿ ಈ ಪರಿಸರ ಸ್ನೇಹಿ ಕುಟೀರ ನಿರ್ಮಿಸಲಾಗಿದೆ. ಇದು ನಮ್ಮ ಕಲ್ಪನೆಯಾಗಿದ್ರೂ ಸಹ ಕೆಲಸ ಮಾಡಿದವರು ಮಕ್ಕಳು ಮತ್ತು ಅವರ ಪೋಷಕರು. ಈ ವಿದ್ಯಾಸಂಸ್ಥೆಯಲ್ಲಿ ಕೊಠಡಿಗಳ ಸಮಸ್ಯೆ ಇದ್ದು ಆ ಬಗ್ಗೆ 2 ಕೋಟಿ ರೂಪಾಯಿ ಅನುದಾನ ಒದಗಿಸಲು ಸಂಬಂಧಪಟ್ಟವರಿಗೆ ಮನವಿ ಸಲ್ಲಿಸಲಾಗಿದೆ. ತರಗತಿಯೊಳಗೆ ಕೂತ್ಕೊಂಡಾಗ ಈಗ ನಾವು ಕೂತ್ಕೊಳ್ಳೋದಾದ್ರೆ ಇಲ್ಲಿ ಸಿಮೆಂಟಿನ ಇದು ಕೊಠಡಿ ಮಾಡಿರ್ತಾರೆ. ಅದರಲ್ಲಿ ನಾವು 4 ಫ್ಯಾನ್ಗಳಿದ್ರು ನಮಗೆ ಅದರ ಗಾಳಿ ಸಾಕಾಗುದಿಲ್ಲ. ಅದೇ ನಾವು ಈ ಕೊಠಡಿಯೊಳಗೆ ಹೋದಾಗ ಏನೋ ಒಂದು ನಮಗೆ ತಂಪು ಅನಿಸ್ತದೆ, ಓದಲಿಕ್ಕೆ ಮನಸ್ಸಾಗ್ತದೆ, ಹೆಚ್ಚು ಹೊತ್ತು ಇಲ್ಲಿಯೇ ಕಳೆಯುವ ಅಂತ ಅನಿಸ್ತದೆ ನಮಗೆ. ಯಾಕೆಂದ್ರೆ ಹೇಳಿದ್ರೆ ಅಲ್ಲಿ ತುಂಬಾ ಬಿಸಿಲಿರುವ ಕಾರಣ ನಮಗೆ ಅಲ್ಲಿ ಕೂತ್ಕೊಳ್ಳಿಕ್ಕೆ ಆಗುದಿಲ್ಲ. ಯಾವಾಗ ನಮಗೆ ತಂಪಿನ ಅನುಭವ ಆಗ್ತದೆ ನಮಗೆ ಓದಲಿಕ್ಕೆ ಆಸಕ್ತಿ ಹೆಚ್ಚಾಗ್ತದೆ. ಮತ್ತೆ ನಾವು ಎಲ್ಲಾ ಕ್ಲಾಸ್ಗಳನ್ನು ಇಲ್ಲಿಯೇ ಮಾಡಬೇಕು ಅಂತ ನಮ್ಮ ಅನಿಸಿಕೆ ಆಗಿರ್ತದೆ. ತರಗತಿಯಿಂದ ಇದು ಹೆಚ್ಚು ಸೂಕ್ತವಾಗಿದೆ. ಇದು ತುಂಬ ಗಾಳಿ ಇರುತ್ತೆ, ಫ್ಯಾನ್ ಬೇಕು ಅಂತ ಇಲ್ಲ. ಇದು ಪ್ಲಾಸ್ಟಿಕ್ ಮುಕ್ತವಾಗಿ ಇದು ಸಾಗೆ ಮಾಡಲು ಮುಂತಾದ ವಸ್ತುಗಳಿಂದ ಮಾಡಿದ್ದು. ಮತ್ತು ಇದು ಏಪ್ರಿಲ್ ಮೇ ತಿಂಗಳಲ್ಲಿ ತುಂಬ ಬೇಸಿಗೆ ಕಾಲ. ಇಲ್ಲಿ ಅಂಥ ಸೆಕೆ ಇರುವುದೇ ಇಲ್ಲ. ಇಲ್ಲಿ ತುಂಬ ಇದಾಗಿದೆ, ಬರಲಿಕ್ಕೆ ಓದಬಹುದು, ಎಲ್ಲ ಇಲ್ಲೇ ಹೆಚ್ಚು ಕಾಲ ಇರಬೇಕು ಅಂತೇಳಿ ಅನಿಸ್ತದೆ. ಮತ್ತು ಇದು ನಮಗೆ ಶಿಕ್ಷಕರು ಡೈರೆಕ್ಷನ್ ಕೊಟ್ಟು ನಾವೇ ಮಾಡಿದ್ದು. ಮತ್ತು ನಮಗೊಂದು ಈಗ ತರಗತಿಯಾಗಿ ಆಗಿದೆ ಇದು ಮಾಡುವುದು. ಒಟ್ಟಿನಲ್ಲಿ ಕೆಯೂರಿನಲ್ಲಿರುವ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಪದವಿ ಪೂರ್ವ ವಠಾರ ಪ್ರಕೃತಿದತ್ತವಾದ ಅನುಭವವನ್ನು ಪಡೆದುಕೊಳ್ಳುತ್ತಿದೆ. ಅನೀಶ್ ಕುಮಾರ್, V4 ನ್ಯೂಸ್, ಪುತ್ತೂರು.